ಹಾಯ್ ನಮಸ್ಕಾರ ವೀಕ್ಷಕರ, ಇದು ನಡೆಯಲ್ಲ ಪ್ರೀಮಿಯಂ ರಿಫೈಂಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸುರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ನಮ್ಮ ಸುರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇದ್ದೀರಾ. ಹಾಗೆ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ಸುಷ್ಮಿತಾ ಮ್ಯಾಮ್ ಇದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರೋಣ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ಲ? ಓಕೆ, ನೀವು ಸುಮಾರು ಟೈಮಿನ ನಂತರ ಮತ್ತೆ ನಮ್ಮ ಸುರುಚಿ ಅಡುಗೆ ಮನೆ ಬಂದರೆ ಏನು ಫುಲ್ ಬ್ಯುಸಿ ಆಗಿದ್ದೀರಾ? ಸ್ವಲ್ಪ ವರ್ಕ್ ಬ್ಯುಸಿ ಆಗಿದ್ದೀರಾ? ಓಕೆ, ಇವತ್ತು ಆರಾಮ್ಸೆಯಾಗಿ ನಮ್ಮ ಸುರುಚಿ ಅಡುಗೆ ಮನೆಯಲ್ಲಿ ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ? ಇವತ್ತು ಹೆಲ್ದಿ ರೆಸಿಪಿ ಮಾಡ್ತಿದ್ದೇನೆ. ಬನಾನಾ ದೋಸೆ ಮಾಡ್ತಾ ಇದ್ದೇನೆ. ಬನಾನಾ ದೋಸೆನಾ? ಹೌದು. ಓ, ಈಗ ನಾವು ಹಲಸಿನ ಹಣ್ಣಿನ ದೋಸೆ ಇದೆಲ್ಲ ಕೇಳಿದ್ವಿ. ಹೌದು, ಸ್ಪೆಷಲ್ ಆಗಿ ಬನಾನಾ ದೋಸೆ. ಹೌದು, ಲಂಚ್ ಬಾಕ್ಸ್ ರೆಸಿಪಿ ಅದು ಕೂಡ ಆಗ್ಬೋದು. ಮತ್ತೆ ಬೆಳಿಗ್ಗೆ ಕೂಡ ಟಿಫಿನಿಗೆಲ್ಲ ಮಕ್ಕಳಿಗೆಲ್ಲ ಇಷ್ಟ ಆಗ್ತದೆ. ಹೌದು, ಸ್ವಲ್ಪ ಸ್ವೀಟೇ ಇರುತ್ತೆ. ಸ್ವೀಟ್ ಇರ್ತದೆ, ಆಪ್ಷನ್ ಆಗಿ ಹಾಕೊಳ್ಬಾರ್ದು, ಯಾಕಂದ್ರೆ ಬನಾನಾ ಕೂಡ ಸ್ವೀಟ್ ಇರ್ತದೆ. ಹೌದು. ಇನ್ನೊಂದು ಸ್ಪೆಷಲ್ ಆಗಿ ಇನ್ನೊಂದು ಸಾಗುವದ್ದು ಪಾಯಸ ಮಾಡ್ತಾ ಇದ್ದೀವಿ. ಸಾಗು ಪಾಯಸ. ಹೌದು, ಸಮ್ಮರ್ ಸೀಸನ್ ಅಲ್ಲ, ಸೊ ದೇಹಕ್ಕೆ ಕೂಡ ಸ್ವಲ್ಪ ತಂಪು ಕೊಡ್ತದೆ. ಹಾಗಾಗಿ ಇದೆಲ್ಲ ರಫ್ ಆಗಿ ಪಾಯಸ ಮಾಡ್ಕೊಳ್ಳೋದಿಲ್ಲ. ಓಕೆ, ಹಾಗಾದ್ರೆ ಇವತ್ತು ಎರಡು ಕೂಡ ಸ್ವೀಟೇ. ಸ್ವೀಟಲ್ಲಿ ಇವತ್ತು ನಮ್ಮ ಸುರುಚಿ ಅಡುಗೆ ಮನೆ ಸಿಹಿ ಆಗಿರುತ್ತಲ್ಲ. ಓಕೆ, ಎರಡನ್ನು ಮಾಡ್ಲಿಕ್ಕೆ ಅಡುಗೆ ಹೋಗುವ. ಓಕೆ, ಎಸ್ ಮ್ಯಾಮ್, ಅಡುಗೆ ಮನೆ ಒಂದಾಯ್ತಲ್ಲ. ಈಗ ಫಸ್ಟಿಗೆ ಯಾವುದು ಬನಾನಾ ದೋಸೆ? ಬನಾನಾ ದೋಸೆ. ಹೌದು. ಅದು ಯಾವುದು ಬಾಳೆಹಣ್ಣು ತಗೊಂಡಿದ್ದೀರಿ ಈಗ? ಇದು ನಾನು ನೇಂದ್ರ ಬನಾನಾ ತಗೊಂಡಿದ್ದೇನೆ. ಯಾವುದು ಕೂಡ ತಗೊಳ್ಬಹುದು, ಸ್ವಲ್ಪ ಹಣ್ಣದು ತಗೊಳ್ಳಿದ್ರೆ ಸ್ವಲ್ಪ ಒಳ್ಳೆಯದು. ಓಕೆ, ನೇಂದ್ರ ಬಾಳೆಹಣ್ಣು ಸ್ವೀಟ್ ಕಡಿಮೆ, ಸ್ವಲ್ಪ ಕಮ್ಮಿ. ನಮಗೆ ನಾವು ನಾರ್ಮಲ್ ಆಗಿ ಹೀಗೆ ತಿನ್ಲಿಕ್ಕೆಲ್ಲ ನೇಂದ್ರ ಹಣ್ಣು ಯೂಸ್ ಮಾಡೋದು, ಪುಡಿ ಇದಕ್ಕೆಲ್ಲ ಜಾಸ್ತಿ. ಮತ್ತೆ ಬೆಲ್ಲ ಬೇಕಿದ್ರೆ ಹಾಕೊಳ್ಬಹುದು. ಓಕೆ, ಇಲ್ಲಾದ್ರೆ ಸ್ಕಿಪ್ ಮಾಡ್ಬೋದು. ಸ್ವೀಟ್ ಬೇಕಿದ್ರೆ ಸ್ವಲ್ಪ ಬೆಲ್ಲ ಹಾಕೊಳ್ಳೋದು. ಮೊದಲಿಗೆ ನಾವು ಇದನ್ನೆಲ್ಲ ಗ್ರೈಂಡ್ ಮಾಡಬೇಕು. ಹಾಗಾದ್ರೆ ಫಸ್ಟಿಗೆ ಮಿಕ್ಸಿ ಬೇಕಲ್ಲ, ದೊಡ್ಡ ಜಾರ್ ಬೇಕು. ಸ್ವಲ್ಪ ನೀರು ಕೊಡಿ. ಓಕೆ, ಎಸ್. ಮೊದಲಿಗೆ ಸ್ವಲ್ಪ ಅವಲಕ್ಕಿ ತಗೊಂಡಿದ್ದೇನೆ, ಓಕೆ, ಒಂದು ಹಿಡಿಯಷ್ಟು. 1 ಕಪ್ ರೈಸಿಗೆ 1 ಹಿಡಿಯಷ್ಟು ಅವಲಕ್ಕಿ. ಮೊದಲಿಗೆ ಅದನ್ನು ನೀರು ಹಾಕಿ ನೆನೆಸಿಡ್ಬೇಕು. ಹೌದು, ಅದು ಸ್ವಲ್ಪ ದೋಸೆ ಸ್ಮೂತ್ ಬರ್ಲಿಕ್ಕೆ. ಕೆಲವರೆಲ್ಲ ಏನು ರೈಸ್ ಹಾಕ್ತಾರಲ್ಲ? ರೈಸ್ ಕೂಡ ಹಾಕೊಳ್ಬಹುದು. ರೈಸ್ ಬದಲು ಈಗ ಅವಲಕ್ಕಿ. ಅವಲಕ್ಕಿ. ಓಕೆ, ನಾನು ಸ್ವಲ್ಪ ನೀರು ಹಾಕಿಟ್ಟಿದ್ದೇನೆ. ಅವಲಕ್ಕಿ ಬೇಗ ಸ್ಮೂತ್ ಆಗ್ತದೆ. ಅಕ್ಕಿಯೊಟ್ಟಿಗೆ ಮೆಂತ್ಯ ಕಾಳು ಕೂಡ ನೆನೆಸಲಿಕ್ಕೆ ಹಾಕಿದ್ದೇನೆ. ಮೆಂತ್ಯ ಕಾಳು ಅದು ಕೈ ಇಲ್ಲ, ಸ್ವಲ್ಪನೇ ಹಾಕಿದ್ದೆ, ಪಿಂಚ್ ಅಷ್ಟು. ಓಕೆ, ಅದು ಫ್ಲೇವರ್ಗೋಸ್ಕರ. ಒಂದು ಸ್ವಲ್ಪ, ಹೌದು, ಅಲ್ಲ, 1 ಕಪ್ಪಿನಷ್ಟು ಅಕ್ಕಿ, ಸ್ವಲ್ಪ ಮೆಂತ್ಯ, 1/4 ಸ್ಪೂನ್ ಅಷ್ಟು ಮೆಂತ್ಯ. ಓಕೆ, ಮೆಂತ್ಯ ಆರೋಗ್ಯಕ್ಕೂ ಒಳ್ಳೇದಲ್ಲ? ಹೌದು. ಹಾಗಾಗಿ ಏನು ಪ್ರಾಬ್ಲಮ್ ಇಲ್ಲ ಅಂತ ನೀವು ಹೇಳ್ತಿದ್ದೀರಾ. ಕಹಿ ಆದ್ರೆ ಗೊತ್ತಿಲ್ಲ. ಇಲ್ಲ, ಕಹಿ ಆಗುದಿಲ್ಲ. ಮೆಂತ್ಯ ದೋಸೆಗೆ ಕಹಿ ಆಗ್ತದ? ಇಲ್ಲ, ಸ್ವೀಟ್ ಆಗ್ತೇವೆ ಅಲ್ಲ, ಅದೇ ಅಡ್ಜಸ್ಟ್ ಆಗ್ತದೆ. ಹೌದು. ಓಕೆ, ಇದನ್ನ ನೆನೆ ಹಾಕಿ ಒಂದು ಸಂಜೆ ಒಂದು 4 ಅವರ್ಸ್ ನೆನೆದ್ರೆ ಸಾಕು. ವೈಟ್ ರೈಸ್ ತಗೊಂಡಿದ್ದೇನೆ ನಾನು, ಮತ್ತೆ ನೆನೆಸಿಟ್ಟಂತಹ ಅವಲಕ್ಕಿ. ಮನೆಯಲ್ಲಾದರೆ ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ಬೋದು. ಹೌದು. ಇಲ್ಲಿ ನಾವು 1 ಕಪ್ಪಿಗೆ ಒಂದು ಅರ್ಧ ಕಪ್ಪಿನಷ್ಟು ಅವಲಕ್ಕಿ ಸಾಕು ಅಷ್ಟೇ. ನಂತರ ಕಾಯಿ ತುರಿ. ತೆಂಗಿನಕಾಯಿ ಹಾಕ್ತೀರಾ? ಹೌದು. ಅದು ಟೇಸ್ಟ್ ಚೆನ್ನಾಗಿ ಬರ್ಬೋದು. ಹೌದು. ಹಾಗಾದ್ರೆ ಇದಕ್ಕೆ ಏನು ಪದಾರ್ಥ ಏನು ಬೇಕಿಲ್ಲ, ತುಪ್ಪ ಇದ್ರೆ ಸಾಕು. ತುಪ್ಪದಲ್ಲಿ ಒಳ್ಳೆಯದು. ಈಗ ಮತ್ತೆ ಬನಾನಾ ಸ್ವಲ್ಪ, 1 ಕಪ್ ಅಕ್ಕಿಗೆ 1 ಕಪ್ ಅಷ್ಟು ಬನಾನಾ ಬೇಕು. ಅದರದ್ದು ಫ್ಲೇವರ್ ಸಿಗಬೇಕು ನಮಗೆ. ಬನಾನಾದಿಂದ ತುಂಬಾ ಐಟಮ್ ಮಾಡ್ಲಿಕ್ಕೆ ಆಗ್ತಲ್ಲ, ಜ್ಯೂಸು ಆ ಥರ ಎಲ್ಲ. ಹೌದು. ಮತ್ತೆ ಬೆಲ್ಲ ಆಪ್ಷನಲ್, ಬೇಕಿದ್ರೆ. ಆಮೇಲೆ ನಂತರ ಏಲಕ್ಕಿ ಪರಿಮಳಕ್ಕೆ ಸ್ವಲ್ಪ ಎಲ್ಲ ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕಲ್ಲ? ಹೌದು. ಸ್ವಲ್ಪ ಉಪ್ಪು ತಗೊಂಡಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪಲ್ಲ, ಯಾಕಂದ್ರೆ ಬೆಲ್ಲದಲ್ಲಿ ಕೂಡ ಉಪ್ಪಿರ್ತದೆ, ಸ್ವಲ್ಪ ನೋಡ್ಕೊಂಡು ಹಾಕೋಬೇಕು. ನೀರು ಕೂಡ ಜಾಸ್ತಿ ಹಾಕೊಳ್ಬೇಕಿಲ್ಲ, ಯಾಕಂದ್ರೆ ಬೆಲ್ಲ ಕೂಡ ಸ್ವಲ್ಪ ನೀರು ಬಿಡ್ತದೆ. ಅಂದ್ರೆ ಇದು ಹೇಗೆ ನೀರು ದೋಸೆ ತರಲ್ಲ? ಇಲ್ಲ, ಸ್ವಲ್ಪ ದಪ್ಪ ಬರ್ತದೆ, ಯಾಕಂದ್ರೆ ಅದನ್ನು ಫರ್ಮೆಂಟೇಷನ್ಗೆ ಇಡ್ಲಿಕ್ಕೆ ಉಂಟು, 15 to half an hour. ಹಾಗೆ ಇಡ್ಲಿಕ್ಕೆ. ಮೊಸರು ಬೇಕಾದ್ರೆ ಹಾಕೊಳ್ಬಹುದು ಇದಕ್ಕೆ. ಮೊಸರು ಕೂಡ ಹಾಕೊಳ್ಬಹುದು. ನೀವು ಈಗ ನೀರು ಹಾಕೊಳ್ತಿದ್ದೀರಾ? ಹೌದು. ಸ್ವಲ್ಪ ತಿಕ್ಕಾಗಿ ಇರಬೇಕು. ಓಕೆ, ಇದನ್ನ ಈಗ ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಮಾಡಿ ಕೊಡಬೇಕಲ್ಲ? ಓಕೆ, ಸಾಕಾಗುತ್ತಾ? ಬಾಳೆಹಣ್ಣಿನ ಪರಿಮಳ ನೋಡಿ. ಹೌದು.
ಓಕೆ ಓಕೆ ಇಷ್ಟು ತಿಕ್ಕಾಗಿರಬೇಕು. ಅಷ್ಟು ದಪ್ಪ ಬರಬೇಕಲ್ಲ? ಹೌದು. ಇದನ್ನು ಫರ್ಮೆಂಟೇಷನ್ಗೆ ಇಡಬೇಕು 15 to half an hour. ಅರ್ಧ ಗಂಟೆ ಹೌದು, ಇಟ್ಟರೆ ಚೆನ್ನಾಗಿ ಸ್ವಲ್ಪ ಸ್ಮೂತ್ ಆಗಿ ಬರ್ತದೆ. ನಾವು ನಾರ್ಮಲ್ ಆಗಿ ಈಗ ದೋಸೆ ಅಂತ ಈ ದಪ್ಪ ದೋಸೆ ಮಾಡುವಾಗ ನೈಟೇ ಕಡ್ದಿರ್ತಾರೆ. ಹೌದು. ಬಟ್ ಇದನ್ನ ಒಂದು ಅರ್ಧ ಗಂಟೆ ಇಟ್ಟರೆ ಸಾಕಾಗುತ್ತಲ್ಲ? ಓಕೆ, ಇದನ್ನೊಂದು ಬೌಲ್ಗೆ ಶಿಫ್ಟ್ ಮಾಡೋಣ. ಓಕೆ, ಸ್ವಲ್ಪ ತಿಕ್ ಇರಬೇಕು, ಈ ತಿಕ್ ದಪ್ಪ ಬರಬೇಕಲ್ಲ? ಹೌದು. ಓಕೆ, ಇದೊಂದು ಸಾಧಾರಣ ಏನು ಒಂದು ಕಾಲು ಗಂಟೆ ಅರ್ಧ ಗಂಟೆ ಇಡಬೇಕು. ಹೌದು. ಓಕೆ, ಇದು ಇನ್ನು ಫರ್ಮೆಂಟೇಷನ್ ಆಗಲಿಕ್ಕೆ ಇಡಬೇಕು. ಸೊ ಅದಕ್ಕೆ ನಾನು ಮನೆಯಲ್ಲಿ ಫರ್ಮೆಂಟೇಷನ್ ಮಾಡಿ ತಂದಿದ್ದೇನೆ. ನಾನು ಅದೇ ಹಾಗೆ ಅಂದ್ಕೊಂಡೆ, ಅದು ಸೇಮ್ ಆ ಕಡೆ ಒಂದು ಏನೋ ನಾನು ಹಾಲು ಆ ಥರ ಏನೋ ಇಟ್ಕೊಂಡಿದ್ದೀನಿ ಅಂತ ಅಂದ್ಕೊಂಡೆ. ಬಟ್ ನೀವು ಇದು ಕಾಯುವುದು ಟೈಮ್ ವೇಸ್ಟ್ ಮಾಡಬೇಡ ಅಂತೇಳಿ ನೀವು ರೆಡಿ ಮಾಡಿ ಮನೆಯಲ್ಲಿ ಹೌದು, ಮನೆಯಲ್ಲೇ ತಂದಿದ್ದೇನೆ ಇದು. ಹಾಗಾದ್ರೆ ಇದನ್ನ ಆಮೇಲೆ ಮಾಡ್ಕೊಳ್ಳೋದು. ಈಗ ಫಸ್ಟಿಗೆ ಇದರಲ್ಲಿ ನಾವು ದೋಸೆ ಮಾಡ್ಕೊಳ್ಳೋದಲ್ಲ? ಹೌದು. ಹಾಗಾದ್ರೆ ನಿಮಗೀಗ ಫಸ್ಟಿಗೆ ಅಂತ ತವ ಇಟ್ಕೊಳ್ಳೋದಾ? ತವ ಇಟ್ಕೊಳ್ಳಿ. ಓಕೆ, ನೋಡಿ ನೀವು ಟೈಮ್ ತಗೊಂಡು ಆ ಥರ ಮಾಡಿದರೆ ಚೆನ್ನಾಗಿ ಬರುತ್ತಲ್ಲ? ಹೌದು, ಈ ಥರ ದಪ್ಪ ಬರುತ್ತೆ. ಕೆಲವರು ಉಬ್ಬಿ ಬರಲಿಕ್ಕೆ ಇದಾಗ್ತದೆ ನೋಡಿ, ಯಾವುದು ಇನ್ನು ಕೆಲವು ಸೋಡಾ ಪುಡಿ ಎಲ್ಲ ಹಾಕ್ತಾರೆ. ಏನು ಹಾಕಬೇಕು? ಇದಕ್ಕೆ ಹಾಕಬೇಕಂತಿಲ್ಲ, ಒಂದು 15 minutes ಟು. ಮತ್ತೆ ಬಾಳೆಹಣ್ಣಲ್ಲಿ ಸ್ವಲ್ಪ ಹುಳಿ ಅಂಶ ಇರ್ತದೆ, ಹಾಗಾಗಿ ಸ್ವಲ್ಪ ಮೊಸರು ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಬಹುದು. ಹೌದು. ಕಾವಲಿ ಬಿಸಿಯಾಗಿದೆ, ಸ್ವಲ್ಪ ತುಪ್ಪ ಹಾಕೊಳ್ಳೋಣ. ಓಕೆ, ತುಪ್ಪದಲ್ಲಿ ಹಾಕಿದರೆ ಚೆನ್ನಾಗಿ ಪರಿಮಳ ಬರುತ್ತಲ್ಲ? ಹೌದು. ಎಸ್, ನಾವು ತುಪ್ಪ ಅಂತ ಬಂದಾಗ KFC ಅವರ ಶುದ್ಧ ಹಸಿನ ತುಪ್ಪ ಹಾಕೊಳ್ತಿದ್ದೇವೆ. ಸಾಕು. ಸಾಕುದಾ? ಸಾಕು. ಓಕೆ, ಸ್ಲೋ ಇರಲ್ಲ? ಸ್ವಲ್ಪ ಸ್ಲೋ ಇರಲಿ. ಓಕೆ, ಲಿಡ್ ಕ್ಲೋಸ್ ಮಾಡೋಣ. ಏನು ಅದನ್ನು ಸ್ಪ್ರೆಡ್ ಮಾಡಬೇಕು ಅಂತಿಲ್ಲ? ಇಲ್ಲ ಇಲ್ಲ ಇಲ್ಲ, ಹೀಗೆ ದಪ್ಪನೇ ಇರಲಿ. ದಪ್ಪನೇ ಇರಲಿ. ಓಕೆ, ಇಲ್ಲದ್ರೆ ಅದೊಂದು ರೌಂಡ್ ಆಗಿ ಮಾಡ್ತೀವಲ್ಲ, ರೊಟ್ಟಿ ಎಲ್ಲ ಮಾಡ್ತಾರೆ ನೋಡಿ, ಕಾವಲಿ ರೊಟ್ಟಿ ಎರಡು ಕಡೆ ಕೂಡ ಬೇಯಬೇಕು ಅದು. ಹಾಗಾಗಿ ಹೀಗೆ ಈ ಥರ ದಪ್ಪ ಇರಲಿ. ಹೌದು. ಓಕೆ, ನೋಡಿ ನಾವು ಇದಕ್ಕೆ ಬೆಲ್ಲ ಹಾಕಿದ ಕಾರಣ ಆ ಬೆಲ್ಲದ ಫ್ಲೇವರು ಚೆನ್ನಾಗಿ ಬರ್ಬೋದು ಅಂತ ಕಾಣ್ತಲ್ಲ? ಹೌದು, ಕಲರ್ ಕೂಡ ಸ್ವಲ್ಪ ಚೇಂಜಸ್ ಆಗ್ತದೆ. ಕಲರ್ ಚೆನ್ನಾಗಿ. ಇದು ನಾವು ಬೆಲ್ಲ ಕ್ಯಾನ್ಸಲ್ ಮಾಡಿದರೆ ಏನು ಸ್ವಲ್ಪ ಸ್ವೀಟ್ ಇಷ್ಟ ಇಲ್ಲ ಹೇಳಿದವರು ಬನಾನಾ ಫ್ಲೇವರ್, ಬನಾನಾ ಸ್ವಲ್ಪ ಜಾಸ್ತಿ ಹಾಕೊಂಡು ಹಾಗೆ, ಆಗ ನಾವು ಏನು ಸಾಂಬಾರು ಚಟ್ನಿ ಈ ಥರ ತಗೊಳ್ಬೋದಲ್ಲ? ಹೌದು, ಸ್ವಲ್ಪ ಚಟ್ನಿ ತಗೊಳ್ಬಹುದು, ಬೆಲ್ಲ ಸ್ಕಿಪ್ ಮಾಡಿ ಚಟ್ನಿ ತಗೊಳ್ಬಹುದು. ಹೌದು ಹೌದು, ಇಲ್ಲ ಇದ್ರೆ ಹೀಗೆ ಬೆಲ್ಲ ಹಾಕಿ ಮಾಡ್ಕೊಳ್ಬೋದು ಅಂತಲ್ಲ? ಲಿಡ್ ಓಪನ್ ಮಾಡಿ ತಗೊಳ್ಳೋದಾ? ಹೌದು. ಬೆಂದಿರ್ಬೋದಲ್ಲ? ಹೌದು. ಸೊ ಎರಡು ಕಡೆ ಕೂಡ ಬೇಯಬೇಕು. ಹೌದು ಹೌದು ಹೌದು. ನೋಡಿ ಮೇಲ್ಗಡೆ ಚೆನ್ನಾಗಿ ಬರುತ್ತಲ್ಲ, ಫ್ಲೇವರ್ ಕೂಡ ಒಳ್ಳೆ ಬರುತ್ತೆ. ಹೌದು ಹೌದು. ಇದು ಒಂಥರ ಏನು ಕಜ್ಜಾಯ ಎಲ್ಲ ಮಾಡ್ತಾರೆ ನೋಡಿ, ನಮ್ಮ ಕಡೆ ಎಲ್ಲ ಏನು ಕಜ್ಜಾಯ ಥರ ಮಾಡ್ತಾರೆ. ಕಜ್ಜಾಯ ಆದ್ರೆ ಡೀಪ್ ಫ್ರೈ ಮಾಡ್ತಾರಲ್ಲ? ಹೌದು. ಅಲ್ಲ, ಈ ಥರ ಚಿಕ್ಕದಾಗಿ ಒಂದು ಮಾಡ್ತಾರೆ ನೋಡಿ, ಪ್ಯಾನ್ ಕೇಕ್ ಥರ. ಮಕ್ಕಳಿಗೆ ಸ್ವಲ್ಪ ಹಾಗೇನೆ ಮಾಡ್ಕೊಳ್ಬೋದು, ಚಿಕ್ಕದಾಗಿ ಎಲ್ಲ. ಅದೇ ನನಗೆ ಅದು ತೆಂಗಿನ ತುರಿ ಅದಕ್ಕೆ ಹಾಕ್ತಾರೆ, ಆಮೇಲೆ ಸೇಮ್ ಹೀಗೆ ಬೆಲ್ಲ ಹಾಕಿ. ಬಟ್ ಅದು ಹಲಸಿನ ಹಣ್ಣಿದ್ದು ಮಾಡೋದು ಅಂತ ಕಾಣುತ್ತೆ. ಅದನ್ನು ಹೀಗೆ ಚಿಕ್ಕದಾಗಿ ಮಾಡ್ತಾರೆ, ಪ್ಯಾನ್ ಕೇಕ್ ಥರ. ಪ್ಯಾನ್ ಕೇಕ್ ಥರ. ಇದಕ್ಕೆ ಆ್ಯಕ್ಚುಲಿ ಈಗ ಬನಾನದ್ದು ರಸಾಯನ ಮಾಡ್ತಾರಲ್ಲ, ಅದು ಕೂಡ ಒಳ್ಳೇದಾಗ್ಬೋದು. ಹೌದು, ಆ ಥರ ಮಾಡಿ ಕೂಡ ತಗೊಳ್ಬೋದು ಅಂತ ಕಾಣುತ್ತೆ. ಓಕೆ, ಒಂದು ದೋಸೆ ಆಗಿದೆ. ಒಂದು ದೋಸೆ ಅಂತ ರೆಡಿ ಆಗಿದೆ. ನೋಡಿ, ಈಸಿಯಲ್ಲಿ ತೆಗೆದಿರಿ. ಹೌದು. ಎಸ್, ತುಪ್ಪ ಇದರಲ್ಲೇ ಉಂಟು, ಸ್ವಲ್ಪ ಸಾಕಾಗುತ್ತಲ್ಲ? ಅಷ್ಟೇ ಸಾಕು. ಓಕೆ, ಇದು ಕೂಡ ಬೆಂದಿದೆ. ಹೌದು. ಆಫ್ ಮಾಡ್ಕೊಳ್ಳೋದಾ? ಹೌದು. ಎಸ್, ನೋಡಿ ಹೇಗೆ ಚೆನ್ನಾಗಿ ಬಂದಿದೆಯಲ್ಲ? ಚೆನ್ನಾಗಿ ಬಂದಿದೆ. ಹೌದು. ಓಕೆ, ಈಗ ಸರ್ವ್ ಮಾಡ್ಕೊಳ್ಳೋಣ. ಹೌದು, ಬಿಸಿ ಬಿಸಿ ಇದೆಯಲ್ಲ? ಹೌದು. ಬಿಸಿ ಬಿಸಿ ಬಾಳೆಹಣ್ಣಿನ ದೋಸೆ ರೆಡಿ ಆಗಿದೆ. ಟೇಸ್ಟ್ ಮಾಡಿ ವೀಕ್ಷಕರಿಗೆ ಕೂಡ ಹೇಳಿ. ಓಕೆ, ಮೇಲ್ಗಡೆ ನೀವು ತುಪ್ಪ ಒಂದು ಎಕ್ಸ್ಟ್ರಾನೇ ಕೊಟ್ಟಿದ್ದೀರಾ. ಆ ತುಪ್ಪದಲ್ಲೇ ಮಾಡಿದ ಕಾರಣ ಸಾಕಾಗುತ್ತೆ. ಎಕ್ಸ್ಟ್ರಾ ಬೇಕು ಅಂತ ಹೇಳಿದರೆ ತುಪ್ಪ ಕೂಡ ತಗೊಳ್ಬೋದಲ್ಲ? ಓಕೆ, ಬಾಳೆಹಣ್ಣಿನ ದೋಸೆ ಫಸ್ಟ್ ಟೈಮ್ ನಾನು ಟೇಸ್ಟ್ ನೋಡೋದು. ಟೇಸ್ಟ್ ನೋಡೋಲ್ಲ ಹಾಗಾದ್ರೆ ಈಗ? ಸರಿ. ಓಕೆ,
ಓಕೆ, ಸುಷ್ಮಿತಾ ಮ್ಯಾಮ್ ಸಾಕಾಗುವಂತಹ ಬಾಳೆಹಣ್ಣಿನ ದೋಸೆ ಅಂತೂ ರೆಡಿ ಮಾಡಿ ಕೊಟ್ಟಿದ್ದಾರೆ. ಜೊತೆಗೆ ಮೇಲ್ಗಡೆ ತುಪ್ಪ ಹಾಕಲಿಕ್ಕೆ ಕೂಡ ಸ್ವಲ್ಪ ಕೊಟ್ಟಿದ್ದಾರೆ. ನಾನು ಟೇಸ್ಟ್ ಮಾಡೋಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಬನಾನಾ ದೋಸೆ ತಯಾರಿಸುವ ವಿಧಾನ. ಮೊದಲಿಗೆ 1 ಕಪ್ ಅವಲಕ್ಕಿಯನ್ನು ನೆನೆಯಲು ಇಡಿ. ನಂತರ 1 ಕಪ್ ನೆನೆಸಿದ ಬೆಳ್ತಿಗೆ ಅಕ್ಕಿಗೆ ಅರ್ಧ ಚಮಚದಷ್ಟು ನೆನೆಸಿದ ಮೆಂತೆ ಬೀಜ, ನೆನೆಸಿದ ಅವಲಕ್ಕಿ, 4 ರಿಂದ 5 ಚಮಚದಷ್ಟು ತೆಂಗಿನ ತುರಿ, ಬಾಳೆಹಣ್ಣು, ಬೆಲ್ಲ, ಏಲಕ್ಕಿ, ಚಿಟಿಕೆ ಉಪ್ಪು, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ರುಬ್ಬಿದ ಮಿಶ್ರಣವನ್ನು ಅರ್ಧ ಗಂಟೆಗಳ ಕಾಲ ನೆನೆಯಲು ಇಡಿ. ಆನಂತರ ಕಾದ ತವಾದ ಮೇಲೆ ಸ್ವಲ್ಪ ತುಪ್ಪ ಹಾಕಿ ದೋಸೆ ಹುಯ್ದು ಎರಡೂ ಕಡೆ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಬನಾನಾ ದೋಸೆ ಸವಿಯಲು ಬಲು ಸ್ವಾದಿಷ್ಟ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.